ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಹುತೇಕ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ವಿಜಯಶಾಲಿಯಾಗಿರುವುದಕ್ಕೆ ಬಿಜೆಪಿ ಶಾಸಕರು ಸಂತಸಪಟ್ಟಿದ್ದು, ಇದರ ಜೊತೆಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಕೂಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಗೆಲುವಿನ ಬಗ್ಗೆ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಕಾಂಗ್ರೆಸ್ನ ಕುತಂತ್ರ, ಗೂಂಡಾಗಿರಿ, ಜಗಳವನ್ನ ನೋಡಿ ಬೇಸತ್ತ ಜನ ಕಾಂಗ್ರೆಸ್ ಪಕ್ಷವನ್ನು ಗ್ರಾಮೀಣ ಪ್ರದೇಶಗಳಿಂದ ತಿರಸ್ಕರಿಸಿದ್ದಾರೆ ಎಂದಿದ್ದಾರೆ. ಕಾಂಗ್ರೆಸ್ನ ಒಳಜಗಳ ಮತ್ತು ಹೊರಗಡೆ ಮಾಡಿರ್ತಕ್ಕಂಥ ಗೂಂಡಾಗಿರಿಯನ್ನ ತಂದು ವಿಧಾನ ಪರಿಷತ್ನ ಒಳಗೆ ತಂದಿರತಕ್ಕಂಥ ಅವರ ಮಾನಸಿಕತೆ, ಅಧಿಕಾರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಮಾಡತಕ್ಕಂಥ ಕುತಂತ್ರ ರಾಜಕಾರಣ, ಇದೆಲ್ಲವನ್ನ ಜನ ಇವತ್ತು ಕಂಡು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕಾಂಗ್ರೆಸ್ನ ಕೈಯನ್ನು ಜನ ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಇರತಕ್ಕಂಥ ಪ್ರದೇಶಗಳಲ್ಲಿ ಅನಿವಾರ್ಯ ಕಾಂಗ್ರೆಸ್ಸಿನ ಸಾಂಸ್ಕೃತಿಕ ಮತಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ, ಪಾರಂಪರಿಕವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿ ಎಸ್ಡಿಪಿ ಕಡೆ ಒಲವು ತೋರಿಸಿರ್ತಕ್ಕಂಥದ್ದನ್ನು ಬಹಳ ಗಮನ ವಹಿಸಬೇಕಾಗಿರ್ತಕ್ಕಂಥ ವಿಷಯ ಹೇಳಿದ್ರೆ, ಸಾಂಸ್ಕೃತಿಕ ಮತ್ತು ಪರಂಪರೆಯ ಮತ ಸಮೇತ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟ ಸಂದೇಶ ಇಲ್ಲಿ ಹೋಗುತ್ತೆ. ಬಹಳಷ್ಟು ಕಾಂಗ್ರೆಸ್ ಮೋದಿ ಸರ್ಕಾರ ಆದ್ಮೇಲೆ ಹತ್ತಾರು ಟೀಕೆಗಳನ್ನು ಮಾಡ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮೋದಿ ಸರ್ಕಾರದ ಮೇಲೆ ಟೀಕೆಗಳನ್ನು ಮಾಡ್ತಾ ಇರತಕ್ಕಂಥ ಕಂಡಿದ್ದೇವೆ. ಆದರೆ ಗಮನಿಸಬೇಕಾದ್ದು, ಇವತ್ತು ಇಡೀ ದೇಶದಲ್ಲಿ ಮೋದಿಯ ವಾತಾವರಣ ಹವೆ ಎಷ್ಟೆತ್ತರಕ್ಕೆ ಇದೆ.